ಸುರತ್ಕಲ್ನ ಕೆನರಾ ಬ್ಯಾಂಕ್ನಲ್ಲಿ ಹಣ ಕಳುಹಿಸುವ ಯಂತ್ರದಿಂದ ಹಾಕಲಾದ ದುಡ್ಡು ಖಾತೆಗೆ ಬರುವಲ್ಲಿ ವಿಳಂಬವಾದ ಹಿನ್ನೆಲೆಯಲ್ಲಿ ಮಹಿಳೆಯೊಬ್ಬರು ಆಕ್ರೋಶ ವ್ಯಕ್ತಪಡಿಸಿದ ಘಟನೆ ನಡೆದಿದೆ. ಮಹಿಳೆಯೊಬ್ಬರು ಹಣ ಡೆಪಾಸಿಟ್ ಮಾಡುವ ಯಂತ್ರದ ಮೂಲಕ 24,000 ರೂಪಾಯಿ ಹಣವನ್ನು ಹಾಕಿದ್ರು. ಮಧ್ಯಾಹ್ನ ಡೆಪಾಸಿಟ್ ಮಾಡಿದ್ದ ಹಣ ಸಂಜೆಯವರೆಗೂ ಬಂದಿರಲಿಲ್ಲ. ಈ ಬಗ್ಗೆ ಬ್ಯಾಂಕ್ನಲ್ಲಿ ವಿಚಾರಿಸಿದಾಗ 4 ದಿನದ ಬಳಿಕ ಖಾತೆಗೆ ಬರಬಹುದು ಎಂದು ಹೇಳಿದ್ರು. ಇದು ಮಹಿಳೆಯ ಸಿಟ್ಟಿಗೆ ಕಾರಣವಾಗಿತ್ತು. ಹೀಗಾಗಿ ಆಕೆ ಬ್ಯಾಂಕ್ ಮುಂದೆ ರಂಪಾಟ ಮಾಡಲು ಶುರು ಮಾಡಿದ್ರು. ಇದನ್ನ ಕಂಡು ಜನರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿದ್ರು. ಹೀಗಾಗಿ ಎಚ್ಚೆತ್ತ ಬ್ಯಾಂಕ್ನವರು ಡೆಪಾಸಿಟ್ ಮಾಡಿದ ಹಣ ತಲುಪುವವರೆಗೆ ಬದಲಿ ಹಣ ನೀಡುವುದಾಗಿ ಹೇಳಿದ್ರು. ಇದರಿಂದ ಈ ಪ್ರಕರಣ ಅಲ್ಲಿಗೆ ಸುಖಾಂತ್ಯ ಕಂಡಿದೆ.